ನಮಸ್ಕಾರ ಸ್ನೇಹಿತರೆ, ಸಹಾರಾ ಮರುಭೂಮಿಯ ಬಗ್ಗೆ ಇಲ್ಲಿವರೆಗೆ ನೀವು ಕೇಳಿದ್ದು ಇದೊಂದು ಅತ್ಯಂತ ಉಷ್ಣವಿರುವ ಮರುಭೂಮಿ ಎಂದು ಮಾತ್ರ ನೀವು ಕೇಳಿರಬಹುದು. ವಿಸ್ತಾರದ ಪ್ರಕಾರ ಹೇಳಬೇಕೆಂದರೆ ಸಹಾರಾ ಮರುಭೂಮಿ ಯುರೋಪ್ ಖಂಡದಷ್ಟು ದೊಡ್ಡದಾಗಿದೆ. ಹಾಗೆಯೇ ಭಾರತದ ದುಪ್ಪಟ್ಟು ಅಂದರೆ 2ರಷ್ಟಿದೆ. ಇದಕ್ಕಿಂತ ಹೆಚ್ಚು ವಿಷಯ ನಿಮಗೆ ಗೊತ್ತಿದ್ದರೆ ತುಂಬಾನೇ ಸಂತೋಷ. ಒಂದು ವೇಳೆ ನೀವು ಈ ಮರುಭೂಮಿಯ ಬಗ್ಗೆ ಹಲವಾರು ಆಶ್ಚರ್ಯಕರ ಸಂಗತಿಗಳನ್ನು ತಿಳಿಯಬೇಕೆಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಸಹಾರಾ ಮರುಭೂಮಿಯ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ಹೇಳಕ್ ಹೋಗ್ತಾ ಇದ್ದೀನಿ. ಮೊಟ್ಟ ಮೊದಲ ಆಶ್ಚರ್ಯಕರ ಸಂಗತಿ ಎಂದರೆ ಈ ಸಹಾರಾ ಮರುಭೂಮಿಯ ಮಧ್ಯಭಾಗದಲ್ಲಿ ಒಂದು ಕಣ್ಣು ಇದೆ. ನಾನು ಹೇಳಿದ ವಿಷಯ ಕೇಳಿದರೆ ನಿಮಗೆ ಆಶ್ಚರ್ಯ ಆಗೋದಂತೂ ಗ್ಯಾರಂಟಿನೇ ಸ್ನೇಹಿತರೆ. ಈಗ ನೀವು ಯೋಚನೆ ಮಾಡ್ತಿರ್ಬೋದು, ಏನು ಮರುಭೂಮಿಗೆ ಒಂದು ಕಣ್ಣು ಇದೆಯಾ ಅಂತ. ಹೌದು ಸ್ನೇಹಿತರೆ, ಪ್ರಕೃತಿ ಎಷ್ಟು ವಿಚಿತ್ರ ನೋಡಿ. ಮರುಭೂಮಿಯ ಮಧ್ಯಭಾಗದಲ್ಲಿ ಇಲ್ಲೊಂದು ಕಣ್ಣಿನ ರೀತಿಯ ಕಾಣುವಂತಹ ಅದ್ಭುತ ಕಲಾಕೃತಿಯನ್ನು ನೀವು ಈ ಮರುಭೂಮಿಯಲ್ಲಿ ಕಾಣಬಹುದು. ಇದು ಹೇಗೆ ಸೃಷ್ಟಿಯಾಯಿತು, ಯಾವಾಗ ಸೃಷ್ಟಿಯಾಯಿತು ಯಾರಿಗೂ ಇವತ್ತಿನವರೆಗೂ ಗೊತ್ತಿಲ್ಲ. ಯಾಕಂದರೆ ಯಾವ ಇತಿಹಾಸದಲ್ಲೂ ಅಥವಾ ಯಾವ ಪುರಾಣದಲ್ಲೂ ಸ್ಪಷ್ಟ ಮಾಹಿತಿ ಈ ಕಣ್ಣಿನ ಬಗ್ಗೆ ಇಲ್ಲ. ಆಕಾಶದಿಂದ ನೋಡಿದಾಗ ಈ ಅದ್ಭುತ ಕಲಾಕೃತಿಯಂತೆ ಕಾಣುವ ಈ ಕಣ್ಣು ಸ್ಪಷ್ಟವಾಗಿ ಕಾಣುತ್ತದೆ ಸ್ನೇಹಿತರೆ. ಇಲ್ಲಿನ ಇತಿಹಾಸಕಾರರ ಪ್ರಕಾರ ಈ ಕಣ್ಣನ್ನ ಹಿಂದೆ ಏಲಿಯನ್ಸ್ಗಳು ಮಾಡಿರಬಹುದೆಂದು ನಂಬಲಾಗಿದೆ. ಆದರೆ ಇದು ಸೃಷ್ಟಿಯ ಒಂದು ಅದ್ಭುತ ಕಲೆ ಎಂದು ನಾವು ಭಾವಿಸಬಹುದು. ಸಹಾರಾ ಮರುಭೂಮಿಯಲ್ಲಿರುವ ಈ ಕಣ್ಣನ್ನ ರಿಚಾರ್ಜ್ ಸ್ಟ್ರಕ್ಚರ್ ಎಂದು ಕರೆಯುತ್ತಾರೆ. ಕಾರಣ ಹಿಂದೆ ಈ ಅದ್ಭುತ ಸೃಷ್ಟಿಯನ್ನು ಕಂಡುಹಿಡಿದಿದ್ದೇ ಆ ರಿಚಾರ್ಜ್ ಎಂಬ ವ್ಯಕ್ತಿ. ಆದ್ದರಿಂದ ಈ ಪ್ರದೇಶವನ್ನ ರಿಚಾರ್ಜ್ ಸ್ಟ್ರಕ್ಚರ್ ಎಂದೇ ಕರೆಯುತ್ತಾರೆ. ಸಹಾರಾ ಮರುಭೂಮಿಯ ಮುಂದಿನ ವಿಚಿತ್ರ ಸಂಗತಿ ಏನೆಂದರೆ ಸಹಾರಾ ಮರುಭೂಮಿಯ ವಿಸ್ತಾರ ಕೆಲವೊಂದು ಸಾರಿ ಜಾಸ್ತಿ ಆಗುತ್ತೆ, ಕೆಲವೊಂದು ಸಾರಿ ಕಡಿಮೆ ಆಗುತ್ತೆ. ಕಾರಣ ಇದು ಋತುಗಳ ಮೇಲೆ ಅವಲಂಬಿಸಿದೆ. ಮಳೆ, ಗಾಳಿ, ಉಷ್ಣದ ಮೇಲೆ ಸಹಾರಾ ಭೂಮಿ ಪ್ರದೇಶ ಹೆಚ್ಚಾಗುತ್ತದೆ, ಕಡಿಮೆ ಆಗುತ್ತದೆ. ಆದರೆ ಇತ್ತೀಚಿನ ವೈಜ್ಞಾನಿಕ ಕಾರಣಗಳನ್ನು ಇದನ್ನು ಗ್ಲೋಬಲ್ ವಾರ್ಮಿಂಗ್ನಿಂದ ಆಗುತ್ತಿರುವ ಇದು ಘಟನೆ ಎಂದು ನಂಬಲಾಗಿದೆ. ಇಲ್ಲಿವರೆಗೆ ನೀವು ಬರೀ ಸಹಾರಾ ಮರುಭೂಮಿಯನ್ನು ಮರಳಿನ ಬೆಟ್ಟಗಳಿಂದ ಮಾತ್ರ ನೋಡಿರಬಹುದು. ನಿಜ ಹೇಳಬೇಕೆಂದರೆ ನಿಮ್ಮ ಯೋಚನೆ ತಪ್ಪಾಗಿದೆ ಸ್ನೇಹಿತರೆ. ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಸಹಾರಾ ಮರುಭೂಮಿ ವಿಶ್ವದ ಅತ್ಯಂತ ಉಷ್ಣಭರಿತ ಮರುಭೂಮಿ. ಹೌದು, ನೀವು ಕೇಳಿದ್ದು ನಿಜ, ನೀವು ನೋಡಿದ್ದನು ನಿಜ. ಆದರೆ ವಿಚಿತ್ರ ಏನೆಂದರೆ ಈ ಮರುಭೂಮಿಯಲ್ಲಿ ಕೆಲವೊಂದು ಋತುಗಳಲ್ಲಿ ಹಿಮ ಕೂಡ ಬೀಳುತ್ತದೆ. ಸಹಾರಾದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಉತ್ತರ ಅಲ್ಜೀರಿಯಾದಲ್ಲಿ ಈ ಕೆಂಪು ಮರುಭೂಮಿಯ ಮೇಲೆ ಹಿಮದ ಛಾವಣಿ ಹಾಗೆ ಕಾಣುತ್ತದೆ. ಈ ನೋಟವನ್ನು ನೋಡಲು ದೇಶ ವಿದೇಶದಿಂದ ಲಕ್ಷಾಂತರ ಜನರು ಈ ಸಮಯದಲ್ಲಿ ಧಾವಿಸುತ್ತಾರೆ. ಈ ಅದ್ಭುತ ಕಲಾಕೃತಿಯನ್ನು ನೋಡಲು 2 ಕಣ್ಣುಗಳು ಸಾಲದು ಸ್ನೇಹಿತರೆ. ಈ ಸಮಯದಲ್ಲಿ ಮರುಭೂಮಿ ಸಂಪೂರ್ಣವಾಗಿ ಶ್ವೇತ ಬಣ್ಣದಿಂದ ತುಂಬಿಕೊಂಡಿರುತ್ತದೆ. ಕೆಲವೊಂದು ಸಾರಿ 16 ಇಂಚುಗಳಷ್ಟು ಮರುಭೂಮಿಯ ಮೇಲೆ ಹಿಮವು ಆವರಿಸಿರುತ್ತದೆ. ಈ ಸಮಯದಲ್ಲಿ ನೀವು ಅಲ್ಲಿಗೆ ಹೋದರೆ ಮರುಭೂಮಿಗೆ ಹೋಗಿರುವ ಅನುಭವವೇ ಆಗುವುದಿಲ್ಲ, ನಿಮಗೆ ಹಿಮಾಲಯದಲ್ಲಿ ಇರುವ ಅನುಭವ ಆಗುತ್ತದೆ. ಎಷ್ಟೋ ಜನ ಸಹಾರಾ ಮರುಭೂಮಿ ಸೌದಿ ಅರೇಬಿಯಾದಲ್ಲಿ ಇರಬಹುದು ಎಂದು ನಂಬಿದ್ದಾರೆ. ಸಹಾರಾ ಮರುಭೂಮಿಯ ಇನ್ನೊಂದು ವಿಶೇಷ ಏನೆಂದರೆ ಇದು ಉತ್ತರ ಆಫ್ರಿಕಾದ 11 ದೇಶಗಳಲ್ಲಿ ಹರಡಿಕೊಂಡಿದೆ. ಈ ಸಹಾರಾ ಮರುಭೂಮಿ ಎಷ್ಟು ದೊಡ್ಡದಾಗಿದೆ ಅಂದರೆ ಇದು ಉತ್ತರ ಆಫ್ರಿಕಾದ ಅರ್ಧ ಭಾಗವನ್ನು ನುಂಗಿ ಹಾಕಿದೆ. ಈ ಸಹಾರಾ ಮರುಭೂಮಿಯ ಕ್ಷೇತ್ರ ಸುಮಾರು 92 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಆಗಿದೆ ಸ್ನೇಹಿತರೆ. ಸಹಾರಾ ಮರುಭೂಮಿಯಿಂದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಡೆದುಕೊಂಡು ಹೋಗಬೇಕೆಂದರೆ ಒಂದು ಜೀವನವೇ ಬೇಕಾಗುತ್ತದೆ. ಅದಕ್ಕೆ ಹೇಳೋದು ಪ್ರಕೃತಿಯು ಒಂದೊಂದು ಸಲ ಚಮತ್ಕಾರವನ್ನೇ ಮಾಡಿಬಿಡುತ್ತದೆ. ಅಂತಹದೇ ಒಂದು ಅದ್ಭುತ ಚಮತ್ಕಾರ ಸಾವಿರಾರು ವರ್ಷಗಳ ಹಿಂದೆ ಇದೇ ಮರುಭೂಮಿಯಲ್ಲಿ ಅಂದರೆ ಸಹಾರಾ ಮರುಭೂಮಿಯಲ್ಲಿ ಆಗಿತ್ತು.
ಇಂಥ ಉಷ್ಣಭರಿತ ಮರುಭೂಮಿಯಲ್ಲಿ ನೀರಿನ ಹೊಂಡಗಳು ಕೂಡ ಇವೆ ಸ್ನೇಹಿತರೆ. ಇದಕ್ಕೆ ಕಾರಣ ಸಾವಿರಾರು ವರ್ಷಗಳ ಹಿಂದೆ ಪ್ರಕೃತಿಯ ಚಮತ್ಕಾರದಿಂದ ನೀರು ಭೂಮಿಯಿಂದ ಮೇಲೆ ಬಂದು ಹಾಗೆಯೇ ನಿಂತುಕೊಂಡಿದೆ. ಇವುಗಳನ್ನು ಮರುಭೂಮಿಯಲ್ಲಿ ಓಯಸಿಸ್ ಎಂದು ಕೂಡ ಕರೆಯುತ್ತಾರೆ. ಈ ಓಯಸಿಸ್ ಗಳನ್ನ ಇಲ್ಲಿ ಗ್ವೆಲ್ಟಾ ಎಂದು ಕೂಡ ಕರೆಯುತ್ತಾರೆ. ಈ ಗ್ವೆಲ್ಟಾಗಳ ವಿಶೇಷತೆ ಏನೆಂದರೆ ಈ ಹೊಂಡಗಳಲ್ಲಿ ಯಾವಾಗಲೂ ನೀರು ಇರುತ್ತದೆ. ಯಾವ ಸಂದರ್ಭದಲ್ಲೂ, ಯಾವ ಬರಗಾಲದಲ್ಲೂ, ಯಾವ ಪ್ರಕೃತಿಯ ವಿಕೋಪದಲ್ಲೂ ಇವು ಬತ್ತುವುದಿಲ್ಲ. ಯಾವಾಗಲೂ ನೀರು ಇಲ್ಲಿ ಇದ್ದೇ ಇರುತ್ತದೆ. ಸಹಾರಾ ಮರುಭೂಮಿಯಲ್ಲಿ ಸಾಗುವ ಒಂಟೆಗಳ ಗುಂಪು ಈ ಗ್ವೆಲ್ಟಾದಲ್ಲಿ ವಿಶ್ರಾಂತಿ ಪಡೆಯಲು ಬಯಸುತ್ತವೆ. ಹಾಗೆ ತಮಗೆ ಬೇಕಾದ ನೀರನ್ನು ಕುಡಿದು ದಿನಗಂಟಲೆ ವಿಶ್ರಾಂತಿಯನ್ನು ಮಾಡುತ್ತದೆ. ಇನ್ನೊಂದು ವಿಚಿತ್ರ ಏನೆಂದರೆ ಈ ಗ್ವೆಲ್ಟಾದ ನೀರು ಯಾವಾಗಲೂ ಕಪ್ಪಾಗಿರುತ್ತದೆ. ಕಾರಣ ಹಲವಾರು ವರ್ಷಗಳಿಂದ ಈ ನೀರನ್ನ ಅಂದರೆ ಈ ಗ್ವೆಲ್ಟಾನ್ನ ಒಂಟೆಗಳು ಬಳಸುತ್ತಿವೆ. ಒಂಟೆಗಳ ಗುಂಪು ಯಾವಾಗಲೂ ಇಲ್ಲಿ ಇರುವುದರಿಂದ, ಮಲಮೂತ್ರ ಮಾಡುವುದರಿಂದ ಇಲ್ಲಿನ ನೀರು ಕಪ್ಪಾಗಿದೆ. ಇನ್ನೊಂದು ವಿಶೇಷ ಏನೆಂದರೆ ಈ ಮರುಭೂಮಿಯಲ್ಲಿರುವಂತಹ ಈ ಗ್ವೆಲ್ಟಾದಲ್ಲಿ ಮೊಸಳೆಗಳು ಕೂಡ ಇವೆ ಸ್ನೇಹಿತರೆ. ಈ ಮರುಭೂಮಿಯ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ ಇಲ್ಲಿನ ದಕ್ಷಿಣ ಭಾಗದಲ್ಲಿ 5,000 ವರ್ಷ ಹಿಂದಿನ ಒಬ್ಬ ಮಹಿಳೆಯ ಅಸ್ಥಿರ ಪಂಜರ ಸಿಕ್ಕಿದೆ. ಈ ಮಹಿಳೆಯು 2 ಮಕ್ಕಳೊಂದಿಗೆ ಹುಗಿಯಲಾಗಿತ್ತು ಎಂದು ನಂಬಲಾಗಿದೆ. ಕಾರಣ ಇಲ್ಲಿ ಕಂಡುಬರುವಂತಹ ಆ ಮಹಿಳೆಯ ಜೊತೆ ಇರುವಂತಹ 2 ಮಕ್ಕಳ ಅಸ್ಥಿ ಪಂಜರಗಳು. ಇದರಿಂದಲೇ ಗೊತ್ತಾಗುತ್ತದೆ ಸಹಾರಾ ಮರುಭೂಮಿಯಲ್ಲಿ 5,000 ವರ್ಷಕ್ಕಿಂತ ಹಿಂದೆಯೂ ಸಹಿತ ನಾಗರಿಕತೆ ಇತ್ತು ಎಂದು. ಇನ್ನೊಂದು ಪುರಾವೆಗಳ ಪ್ರಕಾರ ಹಾಗೂ ವಿಜ್ಞಾನದ ಪ್ರಕಾರ ಸಹಾರಾ ಮರುಭೂಮಿ ಹಿಂದೆ ಇದು ಮರುಭೂಮಿಯಾಗಿರಲಿಲ್ಲ. ಅದೊಂದು ದಟ್ಟ ಅರಣ್ಯವಾಗಿತ್ತು. ಕಾಲಕ್ರಮೇಣ ಪ್ರಕೃತಿಯ ವಿಕೋಪಕ್ಕೆ ಸಿಕ್ಕು ಈ ಅರಣ್ಯವು ಮರುಭೂಮಿಯಾಗಿ ಪರಿವರ್ತನೆಗೊಂಡಿದೆ ಎಂದು ನಂಬಲಾಗಿದೆ. ಹಿಮಾಲಯದ ತಪ್ಪಲಲ್ಲಿ ಕಾಲ ಕಾಲಕ್ಕೆ ತಕ್ಕಂತೆ ಭೂಕಂಪಗಳು ಆಗುತ್ತಾನೆ ಇರುತ್ತವೆ. ಕಳೆದ 2 ವರ್ಷಗಳ ಹಿಂದೆ ನಡೆದ ಅಂತಹದೇ ಒಂದು ಭೂಕಂಪದಲ್ಲಿ ಅರ್ಧಕ್ಕರ್ಧ ನೇಪಾಳ ರಾಷ್ಟ್ರ ವಿಪತ್ತಿಗೆ ಒಳಗಾಗಿ ಜಲಪ್ರಳಯವಾಗಿ ಇನ್ನೂ ಚೇತರಿಸಿಕೊಳ್ಳುತ್ತಿರುವುದು ನಮಗೆಲ್ಲ ಗೊತ್ತಿರುವ ವಿಷಯವೇ. ಅಂತೆಯೇ ಸಾವಿರಾರು ವರ್ಷಗಳ ಹಿಂದೆ ಸರಸ್ವತಿ ನದಿ ಪಾತ್ರದಲ್ಲಾದ ಭೂಕಂಪದಿಂದಾಗಿ ಸರಸ್ವತಿ ನದಿ ಇಬ್ಬಾಗವಾಗಿ ಒಂದು ಭಾಗ ತಮಸಾ ನದಿಯ ಮೂಲಕ ಈಗಿನ ಯಮುನಾ ನದಿ ಸೇರಿಕೊಳ್ಳುತ್ತದೆ ಮತ್ತು ಮತ್ತೊಂದು ಭಾಗ ಭೂಮಿಯೊಳಗೆ ಅಂತರ್ಮುಖಿಯಾಗಿ ಮಾಯವಾಗುತ್ತದೆ. ಸರಸ್ವತಿ ನದಿಯ ಉಪನದಿಗಳಾದಂತಹ ಶತುದ್ರಾ ಹರಿಯಾಣದ ರೋಪಾಳ್ ಬಳಿ ಈಗಿನ ರೂಪ್ನಗರ ಬಳಿ ಯು ಟರ್ನ್ ತೆಗೆದುಕೊಂಡು ಇಂದಿನ ಹರಿಯಾಣ ಬಳಿ ಸತ್ಲೇಜ್ ನದಿಯ ಮುಖಾಂತರ ಬಿಯಾಸ್ ನದಿಯಲ್ಲಿ ಲೀನವಾಗುವ ಕಾರಣದಿಂದಲೇ ಸರಸ್ವತಿ ನದಿಯ ಪಾತ್ರ ಬದಲಾಯಿತು ಎಂದು ಇತಿಹಾಸಕಾರರು ಹಾಗೂ ಪುರಾತತ್ವ ಇಲಾಖೆಯವರು ನಂಬಿದ್ದಾರೆ. ಆದರೆ ಇಂದಿಗೂ ಕೂಡ ಸರಸ್ವತಿ ನದಿಯ ಪಾತ್ರದಲ್ಲಿದ್ದ ಹಲವಾರು ಉಪನದಿಗಳು ಮಳೆಗಾಲದಲ್ಲಿ ಉಕ್ಕಿ ಹರಿಯುವುದನ್ನು ನೀವು ಕಾಣಬಹುದು. ಅಂತಹ ನದಿಗಳಲ್ಲಿ ಗಗ್ಗರ್ ನದಿಯು ಕೂಡ ಒಂದಾಗಿದೆ ಮತ್ತು ಅದೇ ನದಿಯ ಪಾತ್ರದಲ್ಲಿ 100 ಮೀಟರ್ಗಳ ಉದ್ದ ಮತ್ತು ಅಗಲದ ಹಲವಾರು ಸರೋವರಗಳು ಇಂದಿಗೂ ಪ್ರಸ್ತುತವಾಗಿರುವುದು ಸರಸ್ವತಿ ನದಿಯ ಉಪಸ್ಥಿತಿಯ ಬಗ್ಗೆ ಸಾರಿ ಹೇಳುತ್ತವೆ. ಇತ್ತೀಚೆಗೆ ಜರ್ಮನಿನ ಕೆಲವು ವಿಜ್ಞಾನಿಗಳು ರಾಜಸ್ಥಾನ ಮರುಭೂಮಿಯಲ್ಲಿ ಮಣ್ಣು ಪರೀಕ್ಷೆ ಮಾಡಿ ನೋಡಿದಾಗ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಒಕ್ಕಲುತನ ಮಾಡುತ್ತಿದ್ದರು ಎನ್ನುವ ಕುರುಹು ಕೂಡ ಸಿಕ್ಕಿದೆ. ಇದಕ್ಕೆ ಪೂರ್ವಕ ಎನ್ನುವಂತೆ ಸರಸ್ವತಿ ನದಿಯ ಬಗ್ಗೆ ಇನ್ನೂ ಹಲವಾರು ವಿಜ್ಞಾನಿಗಳು ಸಂಶೋಧನೆಯನ್ನ ನಡೆಸುತ್ತಿದ್ದಾರೆ. ಈ ಸರಸ್ವತಿ ನದಿಯನ್ನ ಮತ್ತೆ ಹರಿಯುವಂತೆ ಮಾಡಬಹುದೆಂದು ವಿಜ್ಞಾನಿಗಳು ಕೂಡ ನಂಬಿದ್ದಾರೆ. ಆದರೆ ಆ ಕಾಲ ಯಾವಾಗ ಬರುತ್ತದೆ ಎನ್ನುವುದು ಕಾದು ನೋಡಬೇಕಾಗಿದೆ. ಪ್ರತಿ ಸಾರಿಯೂ ನಾವು ಗಂಗೆಯನ್ನು ನೆನೆಸಿದಾಗ, ಯಮುನೆಯನ್ನು ನೆನೆಸಿದಾಗ ಸರಸ್ವತಿಯನ್ನು ಕೂಡ ನೆನೆಸುತ್ತೇವೆ. ಆ ನದಿ ಮತ್ತೆ ಹರಿಯಲಿ ಎಂದು ನಾವು ಕೂಡ ಆಶಿಸುತ್ತೇವೆ.